ನಮಸ್ಕಾರ ಸ್ನೇಹಿತರೆ. ಒಂದು ಕನಸಿನ ಮನೆ ಇಡೀ ಜೀವನದ ಅತಿ ದೊಡ್ಡ ಆಸೆಯಾಗಿರುತ್ತದೆ. ಹಾಗೆಯೇ ಆಸ್ತಿಯ ಮೇಲೆ ಬಂಡವಾಳ ಹೂಡುವುದು ಬಹಳಷ್ಟು ಜನರ ಮೊದಲ ಆದ್ಯತೆಯಾಗಿರುತ್ತದೆ. ಜನರು ತಾವು ಉಳಿತಾಯ ಮಾಡಿದಂತಹ ಹಣದಿಂದ ತಮ್ಮ ಸುಂದರವಾದ ಕನಸಿನಂತಹ ಮನೆಯೊಂದನ್ನು ಕೊಳ್ಳುವುದು ಸಾಮಾನ್ಯವಾದ ವಿಷಯವಾಗಿದೆ. ಹೇಗೋ ಕಷ್ಟಪಟ್ಟು ಉಳಿತಾಯ ಮಾಡಿ ಮನೆಯೊಂದನ್ನು ಖರೀದಿ ಮಾಡಿದ ನಂತರ ತಮಗೆ ಮೋಸ ಆಗಿದೆ ಎಂದು ಹೇಳಿದಾಗ ಅಂತವರಿಗೆ ಆಗುವ ಆಘಾತ ನಿಜಕ್ಕೂ ಊಹೆಗೂ ಮೀರಿದ್ದು ಎಂದು ಹೇಳಬಹುದು. ಅಂತಹ ಒಂದು ನಿಗೂಢ ಘಟನೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಕೊಡಗಿನಲ್ಲಿ ನಡೆದಿದೆ. ಅಷ್ಟಕ್ಕೂ ಆ ಬಂಗಲೆಯಲ್ಲಿ ನಡೆದಿದ್ದು ಏನು, ಆ ಬಂಗಲೆ ಎಲ್ಲಿದೆ, ಆ ಬಂಗಲೆ ಎಷ್ಟಕ್ಕೆ ಮಾರಾಟವಾಗಿತ್ತು, ಆ ಬಂಗಲೆಯ ಮಾಲೀಕ ಈಗ ಎಲ್ಲಿದ್ದಾನೆ, ಯಾಕೆ ನಾಪತ್ತೆಯಾಗಿದ್ದಾನೆ, ಅಷ್ಟಕ್ಕೂ ಆ ಬಂಗಲೆಯಲ್ಲಿ ಇದ್ದಿದ್ದಾದರೂ ಏನು, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕೊಡಗು ನಿಜ ಹೇಳಬೇಕೆಂದ್ರೆ ಇಟ್ಸ್ ಅ ಹೆವನ್ ಆನ್ ಅರ್ತ್, ಅಂದ್ರೆ ಭೂಮಿಯ ಮೇಲಿನ ಸ್ವರ್ಗ ಎಂದೇ ಕರೆಯಬಹುದು. ಹೌದು, ಇದನ್ನು ಎಷ್ಟೋ ಜನ ಕರ್ನಾಟಕದ ಸ್ವರ್ಗ, ಕರ್ನಾಟಕದ ಕಾಶ್ಮೀರ ಎಂದೇ ಬಣ್ಣಿಸುತ್ತಾರೆ. ಆದರೆ ಇತ್ತೀಚೆಗೆ ಈ ಸ್ವರ್ಗದಲ್ಲಿ ಅಂದರೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಹತ್ತಿರ ಒಂದು ವಿಚಿತ್ರ ಘಟನೆ ನಡೆದು ಹೋಗಿದೆ. ಸುನೇತ್ರಾ ಹಾಗೂ ರಘು 30 ವರ್ಷಗಳ ಕಾಲ ಅಮೆರಿಕಾದ ನ್ಯೂಯಾರ್ಕ್ ನಲ್ಲಿ ಕೆಲಸ ಮಾಡಿ ಒಳ್ಳೆಯ ಸಂಪಾದನೆ ಮಾಡಿ ಸ್ವದೇಶಕ್ಕೆ ಹಿಂದಿರುಗಿದ್ದಾರೆ. ಅವರಿಗೆ ಮೊದಲಿನಿಂದಲೂ ಕೊಡಗು ಅಂದರೆ ತುಂಬಾ ಇಷ್ಟ. ಅದೇ ಕಾರಣ ಅವರು ತಮ್ಮ ರಿಟೈರ್ಮೆಂಟ್ ಜೀವನವನ್ನು ಕೊಡಗಿನಲ್ಲಿ ಕಳೆಯಬೇಕೆಂದು ತಾವು ಕೂಡಿಟ್ಟಿದ್ದ ದುಡ್ಡಿನಿಂದ ಒಂದು ಭವ್ಯವಾದ ಬಂಗಲೆಯನ್ನು ಖರೀದಿಸಿದ್ದಾರೆ. ಅಂದರೆ ಇದು ಒಂದು ಫಾರ್ಮ್ ಹೌಸ್ ಆಗಿತ್ತು. ಈ ದಂಪತಿಗಳು ತಮ್ಮ ಜೀವನದ ಉಳಿತಾಯದ ಹಣದಿಂದ ಸುಮಾರು 29 ವರ್ಷಗಳಷ್ಟು ಹಳೆಯದಾದ ಫಾರ್ಮ್ ಹೌಸ್ ಅನ್ನ ಖರೀದಿ ಮಾಡಿದ್ದಾರೆ. ಆದರೆ ಅವರ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಅವರು ಖರೀದಿಸಿದ ಹೊಸ ಮನೆಗೆ ಶಿಫ್ಟ್ ಆದರು. ಬಹಳಷ್ಟು ಕಾಲದಿಂದ ಅವರು ಕೊಡಗಿನಲ್ಲಿ ಒಂದು ಮನೆಯನ್ನು ಕೊಳ್ಳಬೇಕು ಹಾಗೂ ಇಲ್ಲಿ ತಮ್ಮ ಜೀವನದ ಉಳಿದ ದಿನಗಳನ್ನ ಕಳೆಯಬೇಕೆಂದು ಬಯಸಿದ್ದರು. ಈ ಫಾರ್ಮ್ ಹೌಸ್ ಖರೀದಿಯಿಂದ ಅವರು ತಮ್ಮ ಕನಸು ನನಸಾಯಿತು ಎಂದುಕೊಂಡು ಹೊಸ ಮನೆಗೆ ಪ್ರವೇಶ ಮಾಡಿದ್ದರು. ಆದರೆ ದಿನ ಕಳೆದಂತೆ ಅವರ ಸಂತೋಷ ಅವರಿಂದ ದೂರವಾಗಲು ಪ್ರಾರಂಭವಾಯಿತು. ಏಕೆಂದರೆ ರಾತ್ರಿಯಾದರೆ ಅವರಿಗೆ ಆ ಮನೆಯ ಗೋಡೆಗಳಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಲು ಪ್ರಾರಂಭಿಸಿದವು. ಅದಂತಹ ಶಬ್ದ ಎನ್ನುವುದು ಅವರಿಗೆ 3-4 ವಾರ ಹೋದರೂ ಗೊತ್ತೇ ಆಗಲಿಲ್ಲ. ಆದರೂ ಆ ಒಂದು ಚಿಂತೆ ಅವರಿಗೆ ಕಾಡತೊಡಗಿತು. ಕೊನೆಗೆ ದಂಪತಿಗಳು ಈ ಒಂದು ಶಬ್ದದ ಬಗ್ಗೆ ಹಲವಾರು ರೀತಿಯ ಪರೀಕ್ಷೆಗಳನ್ನು ಮಾಡಿದ್ದಾರೆ, ವಿಡಿಯೋಗಳನ್ನು ಯೂಟ್ಯೂಬ್ ಅಲ್ಲಿ ನೋಡಿದ್ದಾರೆ, ಏನಾದರೂ ಒಂದು ಸುಳಿವು ಸಿಗಬಹುದೆಂದು ಪ್ರಯತ್ನ ಪಟ್ಟಿದ್ದಾರೆ. ಹಾಗೆಯೇ ಮನೆಯ ಮಾರಿದಂತಹ ಆ ಮಾಲೀಕನಿಗೆ ಸಂಪರ್ಕ ಬೆಳೆಸಲು ಕೂಡ ಪ್ರಾರಂಭ ಮಾಡಿದ್ದಾರೆ. ಆದರೆ ಆ ಮನೆಯ ಹಳೆಯ ಮಾಲೀಕ ಅವರ ಕರೆಗಳನ್ನು ಸ್ವೀಕರಿಸದೇ ಇದ್ದಿದ್ದು ಅವರಿಗೆ ಆಘಾತ ನೀಡಿತ್ತು. ಅನಂತರ ಅವರ ಮುಂದೆ ಬಹಿರಂಗವಾದ ಸತ್ಯ ನಿಜಕ್ಕೂ ನಿಗೂಢ ಹಾಗೂ ಅತ್ಯಂತ ಆಘಾತಕರ ಆಗಿತ್ತು. ಕೊನೆಗೆ ಸುನೇತ್ರಾ ಹಾಗೂ ರಘು ಒಂದು ತನಿಖಾ ತಂಡವನ್ನು ಮನೆಗೆ ಬರಲು ಹೇಳುತ್ತಾರೆ. ಕೊನೆಗೆ ಆ ತನಿಖಾ ತಂಡವು ಮನೆಯ ಗೋಡೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ತಿಳಿದು ಬಂದ ಸತ್ಯ ಏನೆಂದರೆ ಆ ಮನೆಯ ಗೋಡೆಗಳಲ್ಲಿ ಸುಮಾರು 4 ಲಕ್ಷ ಜೇನುನೊಣಗಳು ವಾಸವಾಗಿದ್ದವೆಂಬ ಆಘಾತಕರ ಸುದ್ದಿ ಬಯಲಾಗುತ್ತದೆ. ಇಷ್ಟು ದೊಡ್ಡ ಪ್ರಮಾಣದ ಜೇನುನೊಣಗಳು ತಮ್ಮ ಮನೆಯ ಗೋಡೆಗಳಲ್ಲಿ ವಾಸಿಸುತ್ತಿರುವ ವಿಚಾರ ತಿಳಿದಾಗ ಆ ದಂಪತಿಗಳಿಗೆ ದಿಕ್ಕೆ ತೋಚದೆ ದಿಗ್ಭ್ರಮೆ ಹಾಗೂ ಆಘಾತ ಎರಡೂ ಉಂಟಾಗಿತ್ತು. ಅನಂತರ ಎಲ್ಲಾ ಜೇನುನೊಣಗಳನ್ನು ಅಲ್ಲಿಂದ ತೆಗೆದು ಹಾಕುವವರೆಗೂ ಆ ದಂಪತಿಗಳು ಮನೆಯಿಂದ ದೂರ ಉಳಿಯಬೇಕಂತ ಪರಿಸ್ಥಿತಿ ಉಂಟಾಗಿತ್ತು. ಆ ನಂತರ ಸುನೈನಾ ಒಂದು ಸಂದರ್ಶನದಲ್ಲಿ ಈ ರೀತಿ ಹೇಳಿದ್ದಾರೆ: ಆ ಮನೆಯ ಹಳೆಯ ಮಾಲೀಕ ಮನೆಯನ್ನು ಮಾರಲು ಏಕೆ ಅಷ್ಟು ಅವಸರ ಮಾಡುತ್ತಿದ್ದರು ಎನ್ನುವುದು ನಮಗೆ ಆವಾಗ ಗೊತ್ತಾಗಲಿಲ್ಲ. ನಮಗೆ ಈ ವಿಷಯ ಅರ್ಥವೇ ಆಗಿಲ್ಲ. ಆದರೆ ನಮ್ಮ ಬಜೆಟ್ ನಲ್ಲಿ ಇಂತಹ ಒಂದು ದೊಡ್ಡ ಮನೆಯು ಸಿಗುತ್ತದೆ ಎನ್ನುವ ಆಲೋಚನೆಯಲ್ಲಿ ನಾವು ದುಡುಕಿ ತಾಳ್ಮೆಯಿಂದ ವಿಚಾರ ಮಾಡದೆ ಮನೆಯನ್ನ ಖರೀದಿ ಮಾಡಿದೆವು. ಅನಂತರ ತಮಗೆ ಆತ ಮನೆಯನ್ನು ಅಷ್ಟು ಕಡಿಮೆ ಬೆಲೆಗೆ ಏಕೆ ಮಾರಾಟ ಮಾಡಿದ್ದಾನೆ ಎನ್ನುವುದು ಈಗ ಅವರಿಗೆ ಅರ್ಥವಾಗಿತ್ತು ಎಂದು ಹೇಳುತ್ತಿದ್ದಾರೆ. ಮನೆಯ ಗೋಡೆಯಲ್ಲಿ ವಾಸಿಸುತ್ತ 4 ಲಕ್ಷ ಜೇನುನೊಣಗಳನ್ನು ಅಲ್ಲಿಂದ ತೆಗೆಯಲು ದಂಪತಿಗಳು ವೃತ್ತಿಪರ ಜೇನು ಸಾಕಣೆದಾರರಾದಂತಹ ಧನಂಜಯ್ ಅವರ ತಂಡದ ಸಹಾಯವನ್ನು ಪಡೆದಿದ್ದರು. ಅವರಿಂದ ಜೇನುನೊಣಗಳನ್ನು ತೆಗೆಸುವುದಕ್ಕಾಗಿ ಬರೋಬ್ಬರಿ 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಜೇನುನೊಣಗಳನ್ನು ಅಲ್ಲಿಂದ ತೆಗೆದಂತಹ ಧನಂಜಯ್ ಅವರು ತಾವು ಹಿಂದೆ 4 ವರ್ಷಗಳ ಹಿಂದೆ ಇದರ ಹಿಂದಿನ ಮಾಲೀಕ ಈ ಜೇನುನೊಣಗಳ ವಿಷಯ ತಮಗೆ ಹೇಳಿದ್ದ. ಆಗ ಮನೆಯ ಹಳೆಯ ಮಾಲೀಕ ತನ್ನಲ್ಲಿ ಹಣವಿಲ್ಲದ ಕಾರಣ ಜೇನುನೊಣಗಳನ್ನು ತೆಗೆಸಲು ಒಪ್ಪಿರಲಿಲ್ಲ. ಇದಾದ ನಂತರವೇ ಆತ ಈ ದಂಪತಿಗಳನ್ನು ಹುಡುಕಿ ಅವರಿಗೆ ತನ್ನ ಮನೆಯನ್ನು ಮಾರಾಟ ಮಾಡಿದ್ದಾನೆಂದು ಹೇಳಿದ್ದಾರೆ. ತನ್ನ ತಂಡವು ಗೋಡೆಯ ಹಿಂಭಾಗದಿಂದ ಸುಮಾರು 4.5 ಲಕ್ಷ ಜೇನುನೊಣಗಳನ್ನು ತೆಗೆದುಹಾಕಿದೆ ಎಂದು ಧನಂಜಯ್ ಸ್ಪಷ್ಟಪಡಿಸಿದ್ದಾರೆ.
ಅಲ್ಲಿ ಜೇನುನೊಣಗಳು ಸುಮಾರು 18 ವರ್ಷಗಳ ಕಾಲ ವಾಸ ಮಾಡಿದ್ದವು ಎನ್ನಲಾಗಿದೆ. ಅವುಗಳನ್ನು ತೆಗೆದು ಹಾಕುವುದೇ ದೊಡ್ಡ ಕಷ್ಟ ಹಾಗೂ ಸಾಕಷ್ಟು ವೆಚ್ಚ ಕೂಡ ಆಗಿದೆ. ಅಗ್ಗದ ಬೆಲೆಗೆ ಖರೀದಿಸಿದ ತೋಟದ ಮನೆ ಈ ದಂಪತಿಯ ಪಾಲಿಗೆ ಬಹಳ ದುಬಾರಿಯಾಗಿ ಪರಿಣಮಿಸಿದ್ದು ಮಾತ್ರ ಅಕ್ಷರಶಃ ಸತ್ಯವಾಗಿದೆ. ಸ್ನೇಹಿತರೆ, ಎಂತ ವಿಚಿತ್ರ ನೋಡಿ. ಅದಕ್ಕೆ ಹೇಳೋದು, ಯಾವುದೇ ವಿಷಯವನ್ನ ಕುಲಂಕುಷವಾಗಿ ಅದನ್ನ ಪರೀಕ್ಷಿಸಿ ಆಮೇಲೆ ಅದರ ಬಗ್ಗೆ ಯೋಚನೆ ಮಾಡಬೇಕು ಹಾಗೂ ಖರೀದಿ ಮಾಡಬೇಕು. ಯಾವುದನ್ನು ಕೂಡ ಅರ್ಜೆಂಟ್ ಆಗಿ ಖರೀದಿ ಮಾಡುವುದೇ ಇಂತಹ ಆಘಾತಕರ ಕಷ್ಟಗಳಿಗೆ ಸಿಕ್ಕಿಕೊಳ್ಳುವ ಅವಕಾಶ ಕೂಡ ಇರುತ್ತದೆ. ಹೀಗಾಗಿ ಕಡಿಮೆ ದುಡ್ಡಿನಲ್ಲಿ ಯಾರಾದರೂ ನಿಮಗೆ ಏನನ್ನಾದರೂ ಮಾರಲು ಪ್ರಯತ್ನ ಮಾಡುತ್ತಿದ್ದಾರೆ ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಅಷ್ಟು ಕಡಿಮೆ ಬೆಲೆಗೆ ಯಾರಾದರೂ ಯಾವುದೊಂದು ವಸ್ತುವನ್ನು ಮಾರುತ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಏನಾದರೂ ಒಂದು ನಿಗೂಢ ರಹಸ್ಯ ಇದ್ದೇ ಇರುತ್ತದೆ. ಇಂತಹ ಹಲವಾರು ಘಟನೆಗಳ ಬಗ್ಗೆ, ಇಂತಹ ಹಲವಾರು ಪರಿಸ್ಥಿತಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಲು ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, and take care and be safe.